ಅಲ್ಲಿಗೆ ಹೋಗ್ತಕ್ಕಂಥ ಮೂಲಭೂತವಾಗಿ ಕಾರ್ಯನಿರ್ವಹಿಸುವ ಮತ್ತು ಇನ್ನೊಂದು ನಮ್ಗೆ ಏನು ಪುತ್ತೂರಿಂದ ರಾತ್ರಿ 9 ಕಾಲಕ್ಕೆ ಮೈಸೂರು ಮೇಲೆ ಬೆಂಗಳೂರು ಮಾನಸಿಕ ಬರ್ತಾ ಅದನ್ನು ಪಲ್ಲಕ್ಕಿಗೆ ಅಪ್ಡೇಟ್ ಮಾಡ್ತಕ್ಕಂಥ ಬಸ್ಸಿಗೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪುತ್ತೂರಿನ ಅಭಿವೃದ್ಧಿ ಅಧಿಕಾರವಾಗಿರ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಜನಪ್ರಿಯ ಶಾಸಕರಿಗೆ ಮಾಡಿರ್ತಕ್ಕಂಥ ಮಾನ್ಯ ಅಶೋಕ್ ಕುಮಾರ್ ಇಂದ್ರ ಅವರಿಗೆ ನಮ್ಮ ಜನತೆ ಬರುವಾಗ ಜಾವಗಲ್ಗೆ ಅದೇ ರೀತಿ ಪುತ್ತೂರಿನಿಂದ ಬ್ಯಾಂಗ್ಳೂರಿಗೆ ಮೈಸೂರು ಮುಖಾಂತರ ಹೋಗುವಂಥ 3 ರೂಟ್ಗಳಿಗೆ ಇವತ್ತು ಚಾಲನೆ ಕೊಡುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಎರಡನೇ ಸಮಿತಿಯ ಅಧ್ಯಕ್ಷ ಉಮಾಶಂಕರ್ ಅವರೇ, ಪಕ್ಷದ ಹಿರಿಯ ನಾಯಕರಾದ ತಾವು ಚಂದ್ರಶೇಖರೆ, ಮೊಹಮ್ಮದ್ ಬಡಗಲೂರವರೇ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಈಶ್ವರ್ ಭಟ್ ಅವರೇ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಆಜಾದ್ ಅವರೇ, ಈ ಮಾಜಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಇವತ್ತಿನ ಈ ನಮ್ಮ ಜಾವಗಲ್ ಬಸ್ಸಿನ ಕಾರಣೀಭೂತರಾಗಿರುವಂಥ ಶಕೂರ್ ರಾಜು ಅವರೇ, KSRTC ಮ್ಯಾನೇಜರ್ ಸುಬ್ರಹ್ಮಣ್ಯ ಅವರೇ, ಮೊಹಮ್ಮದ್ ಆಲಿ ಅವರೇ, ಪ್ರಸಾದ್ ಆಲೋ ಅವರೇ, ನಜೀರ್ ಭಟ್ ಅವರೇ, ಹಿರಿಯ ನಾಯಕರುಗಳೇ, ನಮ್ಮ KSRTCಯ ಸಿಬ್ಬಂದಿ ವರ್ಗದವರೇ, ಬಂಧುಗಳೇ, ಜಾವಗಲ್ಲಿಗೆ ಬಸ್ಸು ಬೇಕು ಅಂತ ನನ್ನ ಹತ್ರ ಸುಮಾರು ಒಂದೂವರೆ ವರ್ಷದಿಂದ ಒಂದಷ್ಟು ಜನ ಮನವಿಯನ್ನು ಮಾಡಿಕೊಡ್ತಾ ಬರ್ತಾ ಇದ್ವಿ. ಇವತ್ತು ಜಾವಗಲ್ಲಿಗೆ ಬಸ್ಸು ಕೊಡಬೇಕಿದ್ರೆ ಅದು ವ್ಯವಸ್ಥಿತ ರೀತಿಯಲ್ಲಿ ಇರುವಂಥ ಬಸ್ಸುಗಳು ಆಗಬೇಕು. ನಾವು ಸಿಟಿಯಲ್ಲಿ ಓಡುವಂಥ ಬಸ್ಸುಗಳನ್ನು ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಅವರ ಬೇಡಿಕೆ ಇತ್ತು, ಈ ಜಾವಗಲ್ಲಿಗೆ ಬಸ್ಸು ಹೋದರೆ ಕೆಲವರು ಅದನ್ನು ತಪ್ಪು ತಿಳುವಳಿಕೆ ಬೇಡ, ಬರೀ ಮುಸ್ಲಿಂ ಬಾಂಧವರಿಗೆ ಮಾತ್ರ ಅಂತಾರೆ. ಅಲ್ಲಿ ಮುಸ್ಲಿಂ ಬಾಂಧವರ ಪ್ರಾರ್ಥನಾ ಮಂದಿರ ಕೂಡ ಇದೆ, ಮಸೀದಿ ಇದೆ. ಆನಂತರ ಬೇಲೂರು ಹಳೆಬೀಡು ಹೋಗುವವರಿಗೂ ಉಪಕಾರ ಆಗ್ತದೆ. ಇವತ್ತು ಎಷ್ಟೋ ಸಮಯದಿಂದ ನಮ್ಮ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರು, ಈಗ ಇರುವಂಥ ಅಧ್ಯಕ್ಷರು ಮತ್ತು ಅದು ಅಷ್ಟು ಜನ ಅಲ್ಪಸಂಖ್ಯಾತರು ಅಲ್ಲಿ ಅವರ ಪ್ರಸಿದ್ಧವಾದಂಥ ಮಸೀದಿ ಇರುವುದರಿಂದ ಈ ಬಸ್ಸನ್ನು ನಮಗೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಂಡಿದ್ರು. ನನಗೆ ಇವತ್ತು ಅತ್ಯಂತ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ ಅವರಿಗೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಲಿಕ್ಕೆ ಬೆಳಿಗ್ಗೆಯಿಂದ ಹೊರಟ್ರೆ ಅವರ ಏನು ಮಸೀದಿದೆ ಅದಕ್ಕೆ ಅಲ್ಲಿ ದರ್ಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಪುನಃ ಈ ಬಸ್ ಅರಸೀಕೆರೆಗೆ ಹೋಗಿ ವಾಪಸ್ ಬರುವಾಗ 7 ಗಂಟೆಗೆ ವಾಪಸ್ ಅವರ ಮನೆಗೆ ಪುತ್ತೂರಿಗೆ ಬಂದು ತಲುಪುವಂಥ ವ್ಯವಸ್ಥೆಗಳು ಆಗ್ತದೆ. ಅದೇ ರೀತಿ ಮೈಸೂರು ಕಡೆಯಿಂದ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಆರ್ಡಿನರಿ ಬಸ್ ಇತ್ತು. ಯಾರಿಗೆ ಡೈರೆಕ್ಟ್ಲಿ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಬಸ್ಸುಗಳು ಸಿಗ್ತಾ ಇಲ್ಲ, ತುಂಬ ಬೇಡಿಕೆಗಳಿತ್ತು. ಬ್ಯಾಂಗ್ಳೂರಿಗೆ ಹೋಗುವವರು ಇಲ್ಲಿ ಆರ್ಡಿನರಿ ಬಸ್ಸುಗಳು ಹೋಗಬೇಕು. ಸಾಯಂಕಾಲ 9:15 ಇಲ್ಲಿಂದ AC ಸೂಪರ್ ಡಿಲಕ್ಸ್ ಅಪ್ಗ್ರೇಡೆಡ್ ಬಸ್ ಇಲ್ಲಿಂದ ಹೋಗುವಂಥದ್ದಾಗ್ತದೆ. 9:52ಕ್ಕೆ ಬ್ಯಾಂಗ್ಳೂರಿಂದ ವಾಪಸ್ ಬರ್ತದೆ. ಒಂದು ಬಸ್ ಇಲ್ಲಿಂದ ಅಲ್ಲಿಂದ ವಾಪಸ್ ಬರುವಂಥ ಕೆಲಸಗಳು ಒಟ್ಟು 3 ರೂಟ್ಗೆ ಇವತ್ತು ಚಾಲನೆ ಕೊಡುವಂಥ ಕೆಲಸಗಳು ಆಗ್ತದೆ. ಇವತ್ತು ಗ್ಯಾಸಿನ ಸುಮಾರು 25 ಬಸ್ಸುಗಳನ್ನು ನಮಗೆ ಕೊಡ್ತೇನೆ ಅಂತ ಸರ್ಕಾರದಿಂದ ಈಗಲೇ ಹೇಳಿದ್ದಾರೆ. ಅದನ್ನು ಕೂಡ ಮಂಗಳೂರಿನಿಂದ ಪುತ್ತೂರಿಗೆ ಓಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನಲ್ಲಿ ಸಿಟಿ ಬಸ್ಸನ್ನು ಓಡಿಸಬೇಕಂತ ಒಂದು ನಮ್ಮ ಅನಿಸಿಕೆ ಇದೆ. ರಿಕ್ಷಾ ಚಾಲಕರ ಜೊತೆ ಒಂದು ಸುತ್ತಿನ ಅವರ ಮಾತುಕತೆಯನ್ನು ಮಾಡಿದ್ದೇವೆ. ಅವರಿಗೂ ತೊಂದರೆ ಆಗಬಾರ್ದು. ಶಾಲಾ ಮಕ್ಕಳಿಗೆ ಇವತ್ತೇನು ವಿವೇಕಾನಂದಕ್ಕೆ ಹೋಗುವವರು, ಸೈಂಟ್ ಫಿಲೋಮಿನಾಸ್ಗೆ ಹೋಗುವವರು, APMCಯಿಂದ ಬರುವವರಿಗೆ ಉಪಕಾರ ಆಗೋ ರೀತಿಯಲ್ಲಿ ಆ ಸಿಟಿ ಬಸ್ಸನ್ನು ಓಡಿಸುವಂಥ ಕೆಲಸವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಇದರ ಸದ್ಬಳಕೆಯನ್ನು ಎಲ್ಲ ಮಾಡಿಕೊಂಡು ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಅಲ್ಲಿ ಹೋಗಿ ದೇವರ ಪ್ರಾರ್ಥನೆ ಮಾಡಿ ವಾಪಸ್ ಬಂದು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಮಾಡುವಂಥ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಬಂಧುಗಳೇ, ಇವತ್ತು ಅಶೋಕ್ ಕುಮಾರ್ ಅವರು ಶಾಸಕರಾದ 2 ವರ್ಷದಲ್ಲಿ ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ನಮ್ಮ ಎಲ್ಲರ ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಹಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ.
ಅದಲ್ಲದೆ ಇವತ್ತು ಜಾವಗಲ್ಲಿಗೆ ಬಸ್ಸಿನ ವ್ಯವಸ್ಥೆ 2023ರಲ್ಲಿ ಯಾರು ಅರ್ಜಿ ಕೊಟ್ಟಿದ್ದಾರಂತೆ, ಇನ್ನೂ ಕೂಡ ಅದು ಆಗಲಿಲ್ಲ. ನಮ್ಮ ಸಂಘರಾಜ್ಯರು ಸಾರ್ವಜನಿಕರ ಸಹಾಯದೊಂದಿಗೆ ಅರ್ಜಿಯನ್ನು ಕೊಟ್ಟಿರುತ್ತಾರೆ. ತಕ್ಷಣ ಅದಕ್ಕೆ ಶಾಸಕರು ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರು ಮುಂದಿನ ದಿವಸಗಳಲ್ಲಿ ಶಾಸಕರಾಗಿ ಅಲ್ಲ, ಇವರು ಮುಂದಿನ ದಿವಸಗಳಲ್ಲಿ ಸಚಿವರಾಗಿ ಬರುವಂತೆ ನೀವೆಲ್ಲರೂ ಆಶೀರ್ವದಿಸಬೇಕೆಂದು ಹೇಳಿಕೊಳ್ಳುತ್ತೇನೆ. ಆ ಮಹಾಲಿಂಗೇಶ್ವರ ದೇವರು, ಎಲ್ಲ ದೇವರುಗಳು ನಿಮಗೆ ಜಾವಗಲ್ಲಿಗೆ ಹೋಗುವ ಎಲ್ಲ ಪ್ರಯಾಣಿಕರಿಗೆ ಸುಖ ಹಾಗೂ ಸುಖ ಪ್ರಯಾಣವನ್ನು ನೀಡಲೆಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಅಶೋಕ್ ಕುಮಾರ್ ರೈ ಅವರಿಗೆ, ಅಶೋಕ್ ಕುಮಾರ್ ರೈ ಅವರಿಗೆ. ಸುಮಾರು ಒಂದು 2 ವರ್ಷ ಮುಂಚೆ ಶತ್ರುರಾಜ್ಯಗಳಿಗೂ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ ಅಂತೇಳಿ ಅದರಲ್ಲಿ 2 ಸರ್ತಿ ಭಾಳ ಒಂದು ಸಂತೋಷ ಆಯಿತು. ಆದರೆ ನಾನು ಅದಕ್ಕೆ 12ವರೆಗೆ ಅವರು ಹೇಳಿದ ಹಾಗೆ ಅವರಿಗೆ ನಾನು ಕೇಳಿಕೊಂಡೆ. ಜಾವಗಲ್ಲಿಗೆ ನಮಗೆ ಬಸ್ಸಿನ ಬಹಳ ಅವಶ್ಯಕತೆ ಇದೆ, ಅವುಗಳು ಒಂದು ನಮಗೆ ಬಂದು ಈಡೇರಿಸಿಕೊಡಬೇಕಂತ ಕೇಳಿದ ತಕ್ಷಣ ಅದಕ್ಕೆ ಅವರು ಹಳೆ ಬಸ್ ನಿಮಗೆ ಕೊಡುವುದಿಲ್ಲ, ನನ್ನಲ್ಲಿ ಹೇಳಿದ ಮಾತು, ನಿಮಗೆ ಹಳೆ ಬಸ್ಸು ಕೊಡುವುದಿಲ್ಲ, ಇವತ್ತೇ ಕೊಡ್ಬೋದಿತ್ತು, ಅದು ಕೊಡುವುದಿಲ್ಲ, ನಿಮಗೆ ಹೊಸ ಬಸ್ಸನ್ನೇ ನಾನು ಕೊಡಿಸ್ತೇನೆ, ಅದಕ್ಕೆ ಸ್ವಲ್ಪ ಕಾಲಿಗೆ ಅಂತ ಹೇಳಿ ಮಾಡಿಕೊಟ್ಟು ನಮಗೆ ಈಗ ಈ ಸಂದರ್ಭದಲ್ಲಿ ಹೊಸ ಬಸ್ಸನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಆದುದರಿಂದ ನಮ್ಮ ಈ ಜಾವಗಲ್ಲಿಗೆ ಹೋಗುವ ಎಲ್ಲ ನನ್ನ ಗೆಳೆಯರು, ಜಾವಗಲ್ಲು ಮಾತ್ರ ಅಲ್ಲ, ಹಳೆಬೀಡು, ಬೇಲೂರು, ಹಳೆಬೀಡು ಎಲ್ಲ ಪುಣ್ಯ ಕಾರ್ಯಕ್ರಮಕ್ಕೆಲ್ಲ ಹೋಗುವಂತಹ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ನನ್ನ ಮನವಿ, ಎಲ್ಲರೂ ನಮ್ಮ ಈ MLA ಅವರಿಗೆ, ಅಶೋಕಣ್ಣನವರಿಗೆ ಎಲ್ಲರೂ ಪ್ರತ್ಯೇಕವಾಗಿ ಅವರನ್ನು ಹಾರೈಸಿ ಅವರಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಅವರನ್ನು ಮುಂದಿನ ಇನ್ನೂ ಎಷ್ಟು ಸಮಯ ಅವರು ರಾಜಕೀಯದಲ್ಲಿದ್ದಾರೋ ಅಷ್ಟ ತನಕ ಅವರನ್ನು ಪುತ್ತೂರಿನಿಂದ ಜಾವಗಲ್ ಅರಸೀಕೆರೆಗೆ ಭಾರಿ ವರ್ಷದಿಂದ ಬೇಡಿಕೆ ಇತ್ತು. ಅಲ್ಲಿ ನಮ್ಮ ಅಲ್ಪಸಂಖ್ಯಾತರ ಒಂದು ಮಸೀದಿ ಇದೆ, ದರ್ಗಾ ಇದೆ, ಅವರು ಇಲ್ಲಿ ಎಲ್ಲ ಬಾಂಧವರು ಅಲ್ಲಿ ಹೋಗಬೇಕು ಅನ್ನೋ ವಿಚಾರದಲ್ಲಿ ನನಗೆ ಮನವಿಯನ್ನು ಮಾಡಿದರು. ಅದರ ಜೊತೆಯಲ್ಲಿ ಬೇಲೂರು ಮತ್ತು ಹಳೆಬೀಡಿಗೆ ಹೋಗುವಂಥ ಏನು ಯಾತ್ರಾರ್ಥಿಗಳು ಇದ್ದಾರೆ, ಅಲ್ಲಿ ಆ ಕ್ಷೇತ್ರವನ್ನು ನೋಡಲಿಕ್ಕೆ ಹೋಗೋರಿಗೆ ಅವ್ರಿಗೂ ಕೂಡ ಬೇಡಿಕೆ ಇತ್ತು. ಯಾಕಂತ ಹೇಳಿದ್ರೆ ಈ ಜಾವಗಲ್ ಬಸ್ಸು ನಿಂತು ತುಂಬ ವರ್ಷ ಆಗಿತ್ತು. ಹಲವು ಸಲ ಬೇಡಿಕೆಗಳನ್ನು ಕೊಟ್ಟರೆ ಅದು ಈಡೇರುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಬಂದ ಕೂಡಲೇ ಇದಕ್ಕೆ ಹೊಸ ಬಸ್ಸನ್ನು ತಂದು ಈಗ ಪ್ರತಿದಿನ ಬೆಳಿಗ್ಗೆ ಪುತ್ತೂರಿನಿಂದ ಜಾವಗಲ್ಲಿಗೆ ಅರಸೀಕೆರೆ ಹೋಗ್ತದೆ, ಬೇಲೂರು ಹಳೆಬೀಡಾಗಿ, ಆನಂತರ ಪುನಃ ಅಲ್ಲಿಂದ 1:45ಕ್ಕೆ ಹೊರಡ್ತದೆ, ಪುನಃ ಸಾಯಂಕಾಲ 7 ಗಂಟೆಗೆ ಎಲ್ಲ ಯಾತ್ರಾರ್ಥಿಗಳು ಈಗ ವಾಪಸ್ ಬರುವಂಥ ಕೆಲಸಗಳಾಗ್ತದೆ. ಅದೇ ರೀತಿ ಬ್ಯಾಂಗ್ಳೂರಿಗೆ ಕೂಡ ಒಂದು ಬಸ್ ರೂಟನ್ನು ಇಲ್ಲಿಂದ ಬ್ಯಾಂಗ್ಳೂರಿಗೆ AC ಸೂಪರ್ ಡಿಲಕ್ಸ್ ಬಸ್ಸನ್ನು 9:15 ಹೊರಡ್ತದೆ. ಬ್ಯಾಂಗ್ಳೂರಿಂದ ಒಂದು ಬಸ್ ಇಲ್ಲಿ ಬರುವಂಥ ಕೆಲಸಗಳಾಗ್ತದೆ. ಇವತ್ತು ಬ್ಯಾಂಗ್ಳೂರಿಗೆ ಹೆಚ್ಚು ಹೋಗಲಿಕ್ಕೆ ಜನ ಇರೋದ್ರಿಂದ ಇಲ್ಲಿ ಓಲ್ವಾ ಬಸ್ಸಲ್ಲಿ ಫುಲ್ಲಾಗಿರ್ತದೆ, ಅದಕ್ಕೂ ಕೂಡ ಬೇಡಿಕೆ ಇತ್ತು. ಅದಕ್ಕೆ ವಯಾ ಮೈಸೂರಾಗಿ ಆ ಒಂದು ರೂಟನ್ನು ಆರಂಭ ಮಾಡಿದ್ದೇವೆ. ಬಸ್ಸಿನ ಕೊರತೆಗಳು ಯಾವುದೂ ಇಲ್ಲ. ಇನ್ನು ಗ್ಯಾಸ್ ಬಸ್ಸುಗಳು ಕೂಡ ಸುಮಾರು 25 ಗ್ಯಾಸ್ ಬಸ್ಸುಗಳು ಇಲ್ಲಿ ಬರಲಿಕ್ಕಿದೆ. ಅದನ್ನು ಕೂಡ ಮಂಗಳೂರಿಗೆ ಮತ್ತು ಇಲ್ಲಿಗೆ ಓಡಿಸುವಂಥ ಕೆಲಸವನ್ನು ಮಾಡ್ತದೆ. ಪುತ್ತೂರು ಎಕ್ಸ್ಪ್ರೆಸ್ಸು ಇತಿಹಾಸದವನ್ನೇ ಸೃಷ್ಟಿ ಮಾಡುವಂಥ ಕೆಲಸ, ಒಳ್ಳೆಯ ಕಲೆಕ್ಷನ್ ಆಗ್ತಿದೆ, ಒಳ್ಳೆಯ ರೀತಿಯ ಸೇವೆಯನ್ನು ಕೂಡ ಕೊಡ್ತಾ ಇದೆ. ಆದ್ದರಿಂದ ಎಲ್ರಿಗೂ ಇನ್ನು ಪುತ್ತೂರಿನಲ್ಲಿ ಸಿಟಿ ಬಸ್ ಓಡಿಸುವಂಥದ್ದು ಇದನ್ನೆಲ್ಲ ಯೋಜನೆಯನ್ನು ಹಾಕ್ಕೊಡ್ತದೆ. ಪುತ್ತೂರಿನ ಅಭಿವೃದ್ಧಿಗೆ KSRTCಯಿಂದ ಯಾವ ಹೊಸ ರೂಟುಗಳು ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಜಾವಗಲ್ ಬಸ್ಸು ನಾಳೆ ಮಂಗಳವಾರ, ಬುಧವಾರ 1ನೇ ತಾರೀಕಿಂದ ಇಲ್ಲಿ ಆರಂಭಗೊಳ್ತದೆ. ಎಲ್ಲ ಯಾತ್ರಾರ್ಥಿಗಳು ಯಾರಿದ್ದಾರೆ ಅವರು ರಶ್ ಆಗದ ರೀತಿಯಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಇದರಲ್ಲಿ ಹೋಗುವಂಥ ಕೆಲಸವನ್ನು ಮಾಡ್ಬೋದು. ನೀವು ಶಾಸಕರಾದ ಬಳಿಕ ಪುತ್ತೂರು ಡಿಪೋಗೆ ಎಷ್ಟು ಬಸ್ಗಳು ಬರ್ತದೆ? ಪುತ್ತೂರು ಡಿಪೋಗೆ ಅಧಿಕಾರಿಗಳು ನನಗೆ ಅದರ ನಿಖರ ಸಂಖ್ಯೆ ಗೊತ್ತಿಲ್ಲ, ಆದರೂ ಅವಶ್ಯಕತೆಗೆ ಎಷ್ಟು ಬಸ್ಸುಗಳಿದೆ ಅಷ್ಟು ಬಸ್ಸು ನಮ್ಮ ಹತ್ರ ಇದೆ. ಒಂದು ಬಸ್ಸುಗಳು ಒಂದು 10 ಬಸ್ಸುಗಳು ಕಡಿಮೆ ಆಗಿದೆ. ಯಾಕೆಂತ ಹೇಳಿದ್ರೆ 15 ವರ್ಷ ಆದ ಬಸ್ಸುಗಳನ್ನು ನಾವು ವಾಪಸ್ ಕಳಿಸ್ಕೊಡ್ಬೇಕಾಗ್ತದೆ. ಅದಕ್ಕೆ ನಮ್ಮ ಹತ್ರ ಒಂದು 20 ಬಸ್ ವಾಪಸ್ ಹೋಗಿದೆ. ಈಗ ನಮಗೆ ಪುನಃ ಬೇಡಿಕೆ ಕೊಟ್ಟಿದ್ದೀವಿ, ಇನ್ನು 15 ದಿವಸದಲ್ಲಿ ಪುನಃ 20 ಬಸ್ಸುಗಳು ಬರ್ತವೆ. ಬಸ್ ಬೇರೆ ಹೆಚ್ಚುವರಿ ರೂಟುಗಳ ಹೆಚ್ಚುವರಿ ಬೇಡಿಕೆ ಇದ್ದಲ್ಲಿ ನಾವು ಹಾಕ್ತೀವಿ. ಹೊರ ಪ್ರದೇಶಗಳಿಗೆ ಹೊರ ಪ್ರದೇಶಕ್ಕೆ ಯಾವುದೇ ಬೇಡಿಕೆಗಳು ಇಷ್ಟೊಳಗೆ ಬಂದಿಲ್ಲ ನಮಗೆ.
ಬಂದರೆ ಮುಂಬೈಗೆ ಒಂದು ಹೋಗಬೇಕು ಅಂತ ನಮಗೆ ಒಂದು ಅನಿಸಿಕೆ ಇದೆ. ಇಲ್ಲಿ ಡೈರೆಕ್ಟ್ ಮಂಗಳೂರಾಗಿ ಮುಂಬೈಗೆ ಹೋಗಬೇಕು ಅನ್ನೋ ಬಸ್ಸನ್ನು ಹಾಕಬೇಕು ಅಂತ ನಮಗೆ ಒಂದು ಯೋಚನೆಗಳಿವೆ. ಜನರ ಬೇಡಿಕೆ ಇದ್ದರೆ ಅದನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಸಿಟಿ ಬಸ್ಸು ನಮ್ಮ ಆಟೋ ಚಾಲಕರ ಹತ್ರ ಒಂದು ಸುತ್ತಿನ ಚರ್ಚೆಯನ್ನು ಮಾಡಿದ್ದೇವೆ. ನಮಗೆ ಸಿಟಿ ಬಸ್ಸು ಮೇಯ್ನು ನಮಗೆ ಆಲೋಚನೆಗಳಿರುವುದು ಒಂದು ಫಿಲೋಮಿನಾ ಕಾಲೇಜು, ವಿವೇಕಾನಂದ ಕಾಲೇಜು, ಈ ಮಕ್ಕಳೇನು ಕಷ್ಟಪಡ್ತಾರೆ ಅವರನ್ನು ಇದರಲ್ಲಿ, ಮತ್ತು ನಮ್ಮ APMC ಆ ಕಡೆ ಹೋಗುವವರಿಗೆ ಒಂದು ರೌಂಡು ಬಸ್, ಒಂದು 3 ರೌಂಡನ್ನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋದರೆ ಎಲ್ಲರಿಗೆ ಪ್ರಯೋಜನ ಆಗ್ತದೆ. ಆ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ವಿ. ಮುಂದಿನ ದಿವಸದಲ್ಲಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೇವೆ. ಆದಮೇಲೆ ಇವತ್ತು ಜಾವಗಲ್ ಬಸ್ಸು ಒಂದು ರೂಟು ಈಗ ಪ್ರಾರಂಭವಾಗಿದೆ. ಪುತ್ತೂರಿನ ಅಭಿವೃದ್ಧಿಯಲ್ಲಿ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅವರ ಮುಖಾಂತರ ಇವತ್ತು ಅದು ಪ್ರಾರಂಭವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಎಲ್ಲ ಪಂಚ ಗ್ಯಾರಂಟಿ ಯೋಜನೆಯಿಂದ ಬಹಳ ಸಂತುಲಿತವಾಗಿದ್ದಾರೆ ಜನಗಳು. ಅತ್ಯುತ್ತಮವಾದಂಥ ಪಂಚ ಗ್ಯಾರಂಟಿಯಿಂದ ಜನರಿಗೆ ಪ್ರಯೋಜನ ಆಗಿದೆ. ಆ ಮುಖಾಂತರವಾಗಿ ಇವತ್ತು ಶಕ್ತಿ ಯೋಜನೆಯಿಂದ ಅನೇಕ ಮಹಿಳೆಯರು ಪ್ರಯಾಣ ಮಾಡಿ ಅನೇಕ ಜನರಿಗೆ ಪ್ರಯೋಜನ ಆಗಿರುವಂಥ ಒಂದು ಯೋಜನೆ ಅಂತಲೇ ಅದು ಶಕ್ತಿ ಯೋಜನೆ. ಅದೇ ರೀತಿ ಪಂಚ ಗ್ಯಾರಂಟಿ ಯೋಜನೆ ಕೂಡ ಬಹಳ ಮಹತ್ವಪೂರ್ಣವಾದ ಯೋಜನೆಯನ್ನು ಪಡೆದುಕೊಂಡಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಹಾಗೆ DKC ಅವರ ಮುಖಾಂತರ ಒಂದು ಯಾವ ರೀತಿ ಆಡಳಿತ ಇದೆ ಅಂದರೆ ಎಲ್ಲ ಜನ ಅವರು ಖುಷಿ ಪಡ್ತಾ ಇದ್ದಾರೆ. ಆ ರೀತಿಯಾಗಿ ಕರ್ನಾಟಕದ ಜನತೆ ಬಹಳ ಸಂತೋಷವಾಗಿದ್ದಾರೆ. ಆ ಮುಖಾಂತರವಾಗಿ ಪುತ್ತೂರಲ್ಲಿ ಕೂಡ 224 ಒಂದು MLAಗಳಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮವನ್ನು ಮಾಡಿದಂಥ ಏಕೈಕ ಒಂದು ಶಾಸಕರೆಂದರೆ ಮಾನ್ಯ ಅಶೋಕ್ ಕುಮಾರ್ ಅವರು ಕೂಡ. ಅವರು ಪುತ್ತೂರಿನ ಅಭಿವೃದ್ಧಿಗೆ ಮಹತ್ತರವಾದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸುಮಾರು 2,800 ಕೋಟಿಯಷ್ಟು ಇದೀಗ ಅನುದಾನವನ್ನು ತಂದು ಏಕೈಕ ಯಾವುದೇ ರೀತಿಯ ತಾಲೂಕಿನಲ್ಲಿ ಆಗದಂಥ ಮೆಡಿಕಲ್ ಕಾಲೇಜನ್ನು, ಏಕೈಕ ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ತಂದುಕೊಟ್ಟಂಥ ಏಕೈಕ ಶಾಸಕ ಎಂದರೆ ಮಾನ್ಯ ಅಶೋಕ್ ಕುಮಾರ್ ಅವರು. ಇದೀಗ ಇವತ್ತು ಬಸ್ಸಿನಲ್ಲಿ ಕೂಡ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಮೂಲಕ ಇವತ್ತು ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಬಸ್ ಸ್ಟ್ಯಾಂಡ್ ಕೂಡ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಮೂಲಕ ಇದೊಂದು ಉದ್ಘಾಟನೆ ಆಗಿದೆ. ಆ ಮುಖಾಂತರವಾಗಿ ಬಸ್ಸಿನ ಜನತೆ ಇವತ್ತು ಯಾವ ರೀತಿ ಸದುಪಯೋಗ ಪಡೆದುಕೊಳ್ಬೇಕಂದ್ರೆ ಪುತ್ತೂರಿನ ಶಾಸಕರನ್ನು ಮರೆಯಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಎಲ್ಲ ಜನರು ಇದ್ದಾರೆ. ಆ ಮೂಲಕವಾಗಿ ಇವತ್ತಿನ ಮಾಡಿದಂಥ ಒಂದು ಸೇವೆ, ಇವತ್ತು ಮಾಡಿದಂಥ ಒಂದು ಜಾವಗಲ್ಲು, ಅದೇ ರೀತಿ ಬೇರೆ ಕಡೆ ಮೈಸೂರು ಬೆಂಗಳೂರು ಬಸ್ಸು ಜನರಿಗೆ ಉಪಕಾರವಾಗಲಿ ಎನ್ನುವ ಮಾತಿನೊಂದಿಗೆ ಇದಕ್ಕೆ ಶುಭವನ್ನು ಕೋರ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.